ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 9:30 ಆಗಿದೆ. ಇಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು ಇವತ್ತು ಬೆಳಗ್ಗಿಂದು ಬ್ರೇಕ್ಫಾಸ್ಟ್ ಆಗೋದು. ಸೊ ಅದ್ರ ಜೊತೆಗೆ ಅದಕ್ಕೋಸ್ಕರ ಒಂದು ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಬೆಳಗ್ಗೆನೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಒಬ್ಬರು ಕುಣಿತಾ ಇದ್ದಾರೆ ಬೆಳಗ್ಗೆನೆ. ABCD ಬರಿತಾ ಇದ್ದಾರೆ. ಬೆಳಗ್ಗೆನೆ ಪ್ರೊಡಕ್ಟಿವಿಟಿ ಆಗ್ತಾ ಇದೆ ಅವ್ರದ್ದು. ಹಾಯ್, ಎಸ್, ಬೆಳಗ್ಗೆನೆ ಪ್ರೊಡಕ್ಟಿವಿಟಿ ಆಗ್ತಾ ಇದೆ. ABCD A to Z ಆಯ್ತು ಬರೆದು ಏನೇನೋ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇವಾಗ ನಾನು ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ನಾನು ಬ್ರೆಡ್ ಆ್ಯಂಡ್ ಬೇಸನ್ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬ್ರೆಡ್ ಮತ್ತು ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡು ಒಂದು ಟೋಸ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಎಗ್ ತಿನ್ನೋರು ಎಗ್ ಹಾಕ್ಬಿಟ್ಟು ಮಾಡ್ತಾರೆ ಇದನ್ನು, ಬಟ್ ನಾವು ಎಗ್ ತಿನ್ನೋದಿಲ್ಲ. ಸೊ ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಮೊದಲಿಗೆ ನಾನು ಒಂದು ಬೌಲಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ಚಾಪ್ ಮಾಡಿರೋ ಅಂಥ ಆನಿಯನ್ಸ್ ಇದೆ, ಆನಿಯನ್ಸ್ ಹಾಕ್ತಾ ಇದ್ದೀನಿ. ಜೊತೆಗೆ ಚಾಪ್ ಮಾಡಿರೋ ಅಂಥ ಟೊಮೆಟೋಸ್ ಹಾಕ್ತಾ ಇದ್ದೀನಿ. ಹಾಗೆ ಚಾಪ್ ಮಾಡಿರೋ ಅಂಥ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಕ್ಯಾಪ್ಸಿಕಮ್ ಹಾಕಬೇಡಿ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ಮಾಲ್ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕಟ್ ಮಾಡಿರೋದು. ಇದಕ್ಕೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಹಾಗೆ ಒಂದು ಸ್ವಲ್ಪ ಇದು ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ. ಈ ಥರ ಇದನ್ನು ಕಲಿಸ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ. ಬ್ರೆಡ್ ಇದರೊಳಗಡೆ ಡಿಪ್ ಮಾಡಿಬಿಟ್ಟು ನಾವು ರೋಸ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟು ಒಂದು ತವಾ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬಟರ್ ಹಾಕ್ಬಿಡಿ. ಬಟರ್ ಹಾಕಿಬಿಟ್ಟು ಈ ಮಿಕ್ಸ್ ಮಾಡ್ಕೊಂಡಿರೋ ಬ್ಯಾಟರ್ಗೆ ಬ್ರೆಡ್ಡನ್ನು ಅದ್ಬಿಟ್ಟು ಚೆನ್ನಾಗಿ ಈ ಥರ ಚೆನ್ನಾಗಿ ಅದ್ಬಿಟ್ಟು ತವಾ ಮೇಲೆ ಹಾಕಿ. ಆ್ಯಂಡ್ ಜಾಸ್ತಿ ಬಿಸಿಯಲ್ಲಿ ಇಟ್ಟಿರಬೇಡಿ ಗ್ಯಾಸು. ಅದೇನಾಗ್ಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ ಬ್ರೆಡ್ಡು. ಆದರೆ ಅದರಲ್ಲಿರೋ ಹಿಟ್ಟು ಬೇಯೋದೇ ಇಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಮೇಲ್ಗಡೆಗೂ ಈ ಥರ ಒಂದು ಸ್ವಲ್ಪ ಬಟರ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಸೈಡು ಫ್ಲಿಪ್ ಮಾಡ್ತೀವಿ. ಜೊತೆಗೆ ಪಕ್ಕದಲ್ಲೇ ಟೀನೂ ಮಾಡ್ಕೊತಾ ಇದ್ದೀನಿ. ನಿಮಗೆ ಅರ್ಜೆಂಟಾಗಿ ಬೆಳಗ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇದೊಂದು ಕ್ವಿಕ್ ರೆಸಿಪಿ ಫಾಲೋ ಮಾಡ್ಬೋದು. ಬೇಗನೂ ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಸೊ ಈ 2 ಬ್ರೆಡ್ ತಿಂದರೆ ಮಧ್ಯಾಹ್ನ ತನಕ ಅಲ್ಲಾಡಲ್ಲ ನೀವು, ಅಷ್ಟು ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಬ್ರೇಕ್ಫಾಸ್ಟ್ ಏನೋ ಆಯಿತು, ಬೆಳಗ್ಗೆ ಲೇಟ್ ಆಗಿದ್ದರೆ ಈ ಬ್ರೇಕ್ಫಾಸ್ಟೇ ಗತಿ ನಮಗೆ. ಬಟ್ ಅದ್ರ ಜೊತೆಗೆ ಟೀ ಮಾಡೋಣ ಅಂತ ಹಾಲಿಟ್ಟೆ. ಬಟ್ ಅವಾಗ ರಿಯಲೈಸ್ ಆಯಿತು ಟೀ ಪುಡಿನೇ ಇಲ್ಲ ನಮ್ಮ ಮನೆಯಲ್ಲಿ ಅಂತ. ಏನಾಯಿತು ಅಂದರೆ ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ನಮಗೆ ಹೋಗಿ ತೊಗೊಳಕ್ಕಾಗಲ್ಲ. ಹೋದ್ರೂ ಸ್ಟೋರಲ್ಲಿ ಇವಾಗ ನಮ್ಮ ಇಂಡಿಯನ್ ಟೀ ಪೌಡರ್, ಲೂಸ್ ಟೀ ಪೌಡರ್ ಸಿಗ್ತಾ ಇಲ್ಲ. ಆ್ಯಂಡ್ ನಮಗೆ ಆನ್ಲೈನಲ್ಲೂ ನಮಗೆ ಲೂಸ್ ಟೀ ಪೌಡರ್ ಸಿಕ್ಕಿಲ್ಲ. ಬರೀ ಈ ಥರದ್ದು ಬ್ಯಾಗ್ ಸಿಕ್ತು ಅಷ್ಟೇ, ಏನೋ ಟೀ ಬ್ಯಾಗ್ಸ್. ಬಟ್ ಇದರಲ್ಲಿ ಮಾಡಿಕೊಂಡು ಮಾಡೋ ಆ ಟೀ ನಮಗೆ ಸ್ವಲ್ಪನೂ ಹಿಡ್ಸೋದಿಲ್ಲ. ಅದಕ್ಕೆ ಇವಾಗ ಒಂದು ಐಡಿಯಾ ಮಾಡಿದೆ. ಆಮೇಲೆ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕೋಣ, ಮಾಮೂಲಿ ಟೀ ಪೌಡ್ರ್ ಥರನೇ ಆಗುತ್ತಲ್ವ ಅಂತ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಟೀ ಬ್ಯಾಗ್ಸ್ ಎಲ್ಲ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ. ಒಂದು ಟೀ ಪೌಡ್ರ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನೇ ಇವಾಗ ಸದ್ಯಕ್ಕೆ. ಸೊ ಒಂದು ಡಬ್ಬ ಟೀ ಪೌಡರ್ ರೆಡಿ ಆಯಿತು ಅಲ್ವ ರೇಯನ್? ಬೇರೆ ವಿಧಿ ಇಲ್ಲದೆ ಟೀ ಬ್ಯಾಗ್ಸ್ ತೊಗೊಂಡಿದ್ವಿ, ಲೂಸ್ ಟೀ ಪೌಡರ್ ಸಿಕ್ಕಿಲ್ಲ ಅಂತ. ಬಟ್ ಟೀ ಬ್ಯಾಗನ್ನು ನೀರಲ್ಲಿ ಅದು ಕುದಿಸ್ಬಿಟ್ಟು ಮಾಡಿದ್ರೇನೋ ಟೇಸ್ಟೇ ಬರಲ್ಲ. ಈ ಪುಡಿ ಹಾಕಿ ಕುದಿಸಿ ಮಾಡಿದ್ರೇ ಅದು ಚೆನ್ನಾಗಿರೋದು. ಸೊ ಅದಕ್ಕೆ ಈ ಥರ ಐಡಿಯಾ ಮಾಡಿದೆ ಇವತ್ತು. ಆ್ಯಂಡ್ ಇವನಿಗೂ ಟೀ ಸಖತ್ ಇಷ್ಟ ಆ್ಯಕ್ಚುಲಿ ಅಲ್ಲ ರೇಯನ್? ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಜೊತೆ ಟೀ ಕುಡಿಬೇಕಾದ್ರೆ ಅವನಿಗೂ ಟೀ ಬೇಕು ಅಲ್ವಾ? ಅವನಿಗೆ ಹಾಲು ಕೊಡೋದು ಅದನ್ನ ಕುಡಿಯಲ್ಲ ಅವನು. ಅದು ಟೀ ಕೊಟ್ರೆ ಯಾವಾಗ ಬೇಕಾದ್ರೂ ಕುಡಿತಾನೆ ಅವನು, ಟೀ ಪ್ರೇಮಿ. ಸೊ ಅದ್ರ ಜೊತೆಗೆ ಕುಕಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಪಾಲಕ್ ಸೊಪ್ಪಿಂದು ಸಾಂಬಾರ್ ಮಾಡೋಣ ಅಂತ. ಇಲ್ಲಿ ಆಲ್ರೆಡಿ ಪಾಲಕ್ ಸೊಪ್ಪು ಮತ್ತೆ ಸ್ವಲ್ಪ
ಬೇಳೆ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಏನು ತೆಂಗಿನಕಾಯಿ ತುರಿದ್ಬಿಟ್ಟು ಏನೋ ಮಸಾಲೆ ಎಲ್ಲ ಮಾಡಿ ಹಾಕ್ತಾ ಇಲ್ಲ, ಜಸ್ಟ್ ಸಾಂಬಾರು ಪುಡಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು. ಮೊದಲನೇದಾಗಿ ಒಂದು ಬಾಣಲೆಯಲ್ಲಿ ಹುಳಿ ನೀರು ತೊಗೊತಾ ಇದ್ದೀನಿ ಒಂದು ಸ್ವಲ್ಪ. ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡರ್ ಹಾಕಿ, ಸಾಂಬಾರು ಪುಡಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕುದಿಬೇಕದು. 1 ನಿಮಿಷ ಕುದಿದ್ಮೇಲೆ ಅದಕ್ಕೆ ಬೆಂದಿರೋ ಏನಿದೆ ಪಾಲಕ್ ಮತ್ತು ಬೇಳೆನ ಹಾಕ್ಕೊಂಡ್ಬಿಡ್ತೀನಿ. ಇಷ್ಟು ಬಿಸಿ ಬಿಸಿ ಸ್ವಲ್ಪ ಆದರೆ ಸಾಕದು. ಅದಕ್ಕೆ ಬೇಯಿಸ್ಕೊಂಡಿರೋ ಈ ಪಾಲಕ್ ಸೊಪ್ಪು ಮಿಕ್ಸ್ಚರ್ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದಿಷ್ಟು ಬೆಲ್ಲ ಹಾಕ್ಕೊತೀನಿ. ಇದು ಒಂದು ಸ್ವಲ್ಪ ಕುದ್ರೆ ಸಾಕು, ಯಾಕಂದ್ರೆ ಆಲ್ರೆಡಿ ಎಲ್ಲ ಬೆಂದಿರೋದೇ ಇರೋದ್ರಿಂದ ಆ ಸೊಪ್ಪೆಲ್ಲ ಒಂದು ಕುದಿ ಬಂದರೆ ಸಾಕು. ಪಕ್ಕದಲ್ಲೇ ಒಗ್ಗರಣೆ ಹಾಕೋಕ್ಕೂ ಇಟ್ಬಿಟ್ಟಿದ್ದೀನಿ. ಸೊ ಫೈನಲಿ ನಮ್ಮ ಕ್ವಿಕ್ ಸೊಪ್ಪು ಸಾರು ರೆಡಿ ಆಯಿತು. ಜೊತೆಗೆ ಇಲ್ಲಿ ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ, ಅದು ರೈಸ್ ಕೂಡ ರೆಡಿ ಆಗ್ತಾ ಇದೆ. ಇವಾಗ ಲಾಕ್ಡೌನ್ ಶುರು ಆದಾಗಿಂದ ನಾವು ಒಂದು ಐಟಮ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀವಿ ಊಟಕ್ಕೆ. ಸಾರು ಮಾಡಿದ್ರೆ ಸಾರು ಮಾತ್ರ, ಪಲ್ಯ ಮಾಡಲ್ಲ. ಆ್ಯಂಡ್ ಆ ಥರನೇ ಆಗಿಬಿಟ್ಟಿದೆ, ಯಾಕಂದರೆ ಪದೇ ಪದೇ ಹೋಗ್ಬಿಟ್ಟು ತರೋಕ್ಕಾಗೋದಿಲ್ಲ ನಮಗೆ ಗ್ರಾಸರೀಸು. ಸೊ ಹಂಗಾಗಿ ಮಾಡ್ಕೊತಾ ಇಲ್ಲ ಅದಕ್ಕೆ. ಬಟ್ ಇವತ್ತು ಒಂದು ಸ್ಪೆಷಲಾಗಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪು ಸಾರು ಮಾಡಿದ್ದೆ, ಅದರಲ್ಲೇ ಒಂದು ಸ್ವಲ್ಪ ಸೊಪ್ಪು ಉಳಿಸ್ಕೊಂಡ್ಬಿಟ್ಟು ಸೊಪ್ಪದೇ ಒಂದು ಬೋಂಡ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಮಿಕ್ಕಿರೋ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ಆನಿಯನ್ ಹಾಕೋಣ, ಅದು ಒಂಥರ ಒಳ್ಳೆ ಸ್ಮೆಲ್ ಕೊಡುತ್ತೆ. ಬರೀ ಸೊಪ್ಪು ತೊಗೊಳ್ಳೋ ಬದಲು ಒಂದು ಸ್ವಲ್ಪ ಆನಿಯನ್ ಹಾಕಿದ್ರೆ ಆನಿಯನ್ದು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆ್ಯಂಡ್ ಜೊತೆಗೆ ಇನ್ನೊಂದು ಸ್ವಲ್ಪ ಗ್ರೀನ್ ಚಿಲ್ಲಿ, ಖಾರಕ್ಕೆ 1-2 ಸ್ಮಾಲ್ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಆಮೇಲೆ ಇದು ಒಂದು ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ, ಅದು ಒಂಥರ ಚೆನ್ನಾಗಿರುತ್ತೆ ಸ್ಮೆಲ್ಲು. ಆಮೇಲೆ ಒಂದು ಸ್ವಲ್ಪ ಇದು ಕ್ರಿಸ್ಪಿನೆಸ್ಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಆಮೇಲೆ ಇದು ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಂದಾಜಲ್ಲಿ ಹಾಕ್ಕೊಂಡು ಬೋಂಡ ಹಿಟ್ಟು ಮಾಡೋ ಅದಕ್ಕೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೊಂದು ಸ್ವಲ್ಪ ಕ್ರಷ್ ಮಾಡಿರೋ ಕೊತ್ತಂಬರಿ ಬೀಜ, ಇದು ಫ್ರೆಶ್ ಈ ಕೊತ್ತಂಬರಿ ಬೀಜನ ಸ್ವಲ್ಪ ಈ ಥರ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನೋ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಅದು. ಸೊ ಈ ಥರ ಕ್ರಷ್ ಮಾಡಿಕೊಂಡು ಹಾಕಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ತಿಕ್ಕಾಗಿ ಒಂದು ಸ್ವಲ್ಪ ಕಲಿಸ್ಕೊಂಡಿದ್ದೀನಿ. ಆ್ಯಂಡ್ ಫಾರ್ಗಾಟ್ ಟು ಆ್ಯಡ್ ಹಿಂಗೆ ಹಾಕಿಲ್ಲ ಅಂದರೆ ಕಡಲೆ ಹಿಟ್ಟಿಂದ ಏನಾದ್ರು ಮಾಡ್ಬೇಕಾದ್ರೆ ಹಿಂಗೆ ಹಾಕಲೇಬೇಕು, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಇಲ್ಲ ಅಂದರೆ. ಸೊ ಹಿಂಗೆ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಹಿಂಗೆ ಪೌಡರ್ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೆ ಆವಾಗಲೇ, ಇದನ್ನು ಕರ್ಕೊಂಬಿಡೋಣ ಇವಾಗ.
ಬೋಂಡಾನು ರೆಡಿ ಆಯಿತು, ಸಾರು ರೆಡಿ ಆಯಿತು, ಅನ್ನನೂ ರೆಡಿ ಆಯಿತು. ಇನ್ನು ಊಟ ಮಾಡೋದಷ್ಟೇ ಒಂದು ಕೆಲಸ. ಇದು ಊಟದ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂಥರ ಖಾರವಾಗಿ ಮಾಡಿದ್ರೆ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ಹಾಗೆ ಸ್ವಲ್ಪ ಸಾರಿದ್ರೆ ತಿಳಿ ಸಾರು ಏನಾದರೂ ಒಂದು ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಒಂದು ಬೋಂಡ ಟ್ರೈ ಮಾಡಿ ನೋಡಿ. ಆ್ಯಂಡ್ ನನಗಿವಾಗ ನನ್ನ ವೀಡಿಯೋಸ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವಶ್ಯಕತೆನೇ ಇಲ್ಲ. ನಮ್ಮನೆಗೆ ಒಬ್ಬರು ಹೊಸ ಪಿಯಾನೋ ನುಡ್ಸೋರು ಬಂದಿದ್ದಾರೆ. ಪಿಯಾನೋ ಮ್ಯೂಸಿಷಿಯನ್ನ ಕರೆಸಿದ್ದೀವಿ ನಾವು ಇವಾಗ ನಮ್ಮ ಮನೆಗೆ. ಸೊ ನನಗೆ ಬ್ಯಾಕ್ಗ್ರೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು ಇವಾಗಲೂ ಬ್ಯಾಕ್ಗ್ರೌಂಡಲ್ಲಿ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವಶ್ಯಕತೆನೇ ಇಲ್ಲ. ಒಬ್ರು ಬಂದ್ಬಿಟ್ಟಿದ್ದಾರೆ, ನಿಮ್ಗೂ ತೋರಿಸ್ತೀನಿ ಯಾರು ಅಂತ. ಪೋಸ್ ಕೊಡ್ತಾ ಇರೋದು ನೋಡಿದ್ರೆ ಅಲ್ಲಿ ಬರ್ತಿರೋ ಮ್ಯೂಸಿಕ್ ಅವನೇ ಬಾರಿಸ್ತಾ ಇರೋದು ಅಂತ ಇದೆ. ಬಟ್ ಅದ್ರಲ್ಲಿ ರೆಕಾರ್ಡ್ ಆಗಿರೋ ಮ್ಯೂಸಿಕ್ ಅಲ್ಲಿ ಬರ್ತಾ ಇರೋದು. ಅದು ಪಿಯಾನೋ ನನ್ನ ಅಕ್ಕ ಬಾವ ಅವನಿಗೋಸ್ಕರ ಅವ್ನಿಗೆ ಬರ್ಡೇಗೆ ಅಂತ ತಂದು ಕೊಡಿಸಿರೋ ಗಿಫ್ಟ್. ಅದು ನೆನ್ನೆ ಅಷ್ಟೇ ಡೆಲಿವರಿ ಆಯಿತು. ಅವರು ಇಂಡಿಯಾದಿಂದ ಆರ್ಡರ್ ಮಾಡಿದರು. ಸೊ ನೆನ್ನೆ ಬಂತು. ಸೊ ಅದು ಬಂದಾಗಿಂದ ಇಲ್ಲಿ ತನಕ ಸೈಕಲ್ಲು, ರಿಮೋಟ್ ಕಾರ್ ಅಂತ ಅದರಲ್ಲೇ ಮುಳುಗೋಗಿದ್ದ, ಟಿ ವಿ ಅಂತ. ಈ ಪಿಯಾನೋ ಬಂದಾಗಿಂದ ಇವಾಗ ಪಿಯಾನೋ ಹಿಂದೆನೇ ಇದ್ದಾನೆ. ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲ್ಗೋ ತನಕ ಪಿಯಾನೋ 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 ಅಂತ ಅದನ್ನೇ ಬಾರಿಸ್ಕೊಂಡಿರ್ತಾನೆ ಏನೇನೋ. ಇದ್ರ ಜೊತೆಗೆ ನಿವೇದಿತಾ ಶ್ರೀ ಅನ್ನೋರು ಒಂದು ಕಮೆಂಟ್ ಮಾಡಿದ್ರು, ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರು ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು ಅಂತ ಹೇಳ್ಕೊಡಿ ಅಂತ. ನಿವೇದಿತಾ ಅವರೇ, ನೀವು ಕ್ಯಾಮ್ರಾ ಮುಂದೆ ಏನಾದರೂ ಮಾತಾಡಬೇಕಾದ್ರೆ ಅದು ಕ್ಯಾಮ್ರಾ ಅಂತ ಅಂದ್ಕೊಳ್ಳೇಬೇಡಿ. ನೀವು ನಿಮ್ಮ ಅಕ್ಕನ ಜೊತೆನೋ ತಂಗಿ ಜೊತೆನೋ ಅಥವಾ ಅಪ್ಪ ಅಮ್ಮನ ಜೊತೆ ಯಾರ ಹತ್ರನೋ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೇನು ಫೀಲ್ ಆಗಲ್ಲ. ನಿಮ್ಮವ್ರ ಜೊತೆನೇ ನೀವು ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸುತ್ತೆ. ಆ್ಯಂಡ್ ಕಾನ್ಷಿಯಸ್ ಆಗಬೇಡಿ ಜಾಸ್ತಿ. ನೀವು ನಿಮ್ಮವ್ರ ಜೊತೆನೇ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಂಡು ಮಾತಾಡಿದಾಗ ನಿಮಗೇನು ಒಂಥರ ನಾಚಿಕೆ ಫೀಲ್ ಆ ಥರ ಅದೇನು ಬರೋದಿಲ್ಲ. ಆ್ಯಂಡ್ ಮನೆಯಲ್ಲೇ ನೀವು ವಿಡಿಯೋ ಮಾಡೋದಾದರೆ ಏನೂ ಪ್ರಾಬ್ಲಮ್ ಇಲ್ಲ. ನಾಚಿಕೆ ಆಗುತ್ತೆ ಅಥವಾ ಯಾರಾದರೂ ನೋಡ್ತಾರೆ ಆ ಥರ ಭಯ ಇಟ್ಕೋಬೇಡಿ. ಕ್ಲೀನಾಗಿ ನೀವು ಹೆಂಗೆ ಮಾತಾಡ್ತಿರೋ ಬೇರೆಯವ್ರ ಜೊತೆ, ಕ್ಲೋಸ್ ಇರೋರ ಜೊತೆ ಆ ಥರ ಮಾತಾಡ್ಕೊಂಡು ಹೋಗಿ. ಆಮೇಲೆ ಅದ್ರ ಪಾಡಿಗೆ ಅದು ಆಗ್ತಾ ಹೋಗುತ್ತೆ. ಮುಂದೆ ಸ್ವಲ್ಪ ದಿನ ಹೋದಂಗೆ ಅದು ನಿಮ್ಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಸೊ ಚೆನ್ನಾಗಾಗುತ್ತೆ. ಆಮೇಲೆ ಇವತ್ತು ನೀವು ನೋಡ್ತಾ ಇದ್ದೀರಾ, ಇವತ್ತು ಹೋಲ್ ಡೇ ಎಲ್ಲ ಏನೇನು ವಿಡಿಯೋ ಮಾಡಿದ್ನೋ ಅದು ಎಲ್ಲನೂ ನಾನೇ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡಿರೋದು. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ಗೆ ಅಂದರೆ ನಮ್ಮ ವಿಡಿಯೋಗ್ರಾಫರ್, ನಮ್ಮ ಕ್ಯಾಮ್ರಾಮ್ಯಾನ್ಗೆ ನಾವು ರೆಸ್ಟ್ ಕೊಟ್ಬಿಟ್ಟಿದ್ದೀವಿ. ಇವತ್ತು ವೀಕ್ ಡೇ. ಇವತ್ತು ಯಾವ ವಾರ? ಇವತ್ತು ಟ್ಯೂಸ್ಡೇ ಇವತ್ತು. ಸೊ ಹಾಗಾಗಿ ಅವರು ಬ್ಯುಸಿ ಇದ್ದಾರೆ. ನಿಮಗೂ ಗೊತ್ತಿರುತ್ತೆ, ನಿಮ್ಮ ಮನೇಲೂ ಯಾರಾದರೂ ಒಬ್ಬರು IT ಫೀಲ್ಡಲ್ಲಿ ಕೆಲಸ ಮಾಡೋರಿದ್ರೆ ಈ ಕೆಲವೊಂದು ನಾನು ಇವಾಗ ಹೇಳೋ ಅಂಥ ಕೆಲವೊಂದು ಲೈನ್ಸ್ಗಳು ನಿಮಗೆ ಫೆಮಿಲಿಯರ್ ಇರ್ಬೋದು. ಲೈಕ್ ಕ್ಯಾನ್ ಯು ಸಿ ಮೈ screen, I will share my screen with you, or can you hear me, ನಾನು ಹೇಳ್ತಿರೋದು ಕೇಳಿಸ್ತಾ ಇದೆಯಾ? ಆ ಥರ ಎಲ್ಲ ಅದೇ ಮಾತುಗಳು ಕೇಳ್ತಾ ಇರ್ಬೋದು ನಿಮ್ಮ ಮನೇಲೂ. ಸೊ ನಮ್ಮ ಮನೇಲೂ ಅದೇ ಕೇಸ್ ಆಗ್ತಾ ಇರೋದು. ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಳಗಡೆ. ಸೊ ಅವರು ರೂಮಲ್ಲಿ ಅವ್ರನ್ನ ಬಿಟ್ಬಿಟ್ಟು ಇವತ್ತು ಕ್ಯಾಮ್ರಾ ನಾನೇ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ನನ್ನ ಹಿಂದಿನ ವ್ಲಾಗ್ ಯಾವ ಥರ ಯೂಟ್ಯೂಬ್ ಚಾನಲ್ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಮಾಡಿದ್ದೆ. ಅದಕ್ಕೆ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಂದರೆ ನನಗೆ ತುಂಬ ಜನ ಮೆಸೇಜ್ ಮಾಡಿ ಹೇಳಿದರು, ತುಂಬ ಹೆಲ್ಪ್ ಆಯಿತು, ನಾನು ಒಂದು ಚಾನಲ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ತು, ತುಂಬ ಥ್ಯಾಂಕ್ ಯು ಅಂತ ನನಗೆ ಮೆಸೇಜ್ಗಳು ತುಂಬ ಬಂದಿದೆ. ನನಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಕೆಲವರು ಹೆಂಗೆ ಕೈನ್ ಮಾಸ್ಟರ್ ಎಡಿಟಿಂಗ್ ತೋರಿಸಿ ಅಂತ ಹೇಳಿದ್ರಿ, ಕೈನ್ ಮಾಸ್ಟ್ರಲ್ಲಿ ಹೆಂಗೆ ಎಡಿಟ್ ಮಾಡೋದು ಅಂತ. ಖಂಡಿತ ನನ್ನ ನೆಕ್ಸ್ಟ್ ಅಥವಾ ಅದರ ಮುಂದಿನ ವ್ಲಾಗಲ್ಲಿ ನಾನು ಕೈನ್ ಮಾಸ್ಟ್ರಲ್ಲಿ ಎಡಿಟ್ ಹೆಂಗೆ ಮಾಡೋದು, ಅದು ಬೇಸಿಕ್ ಎಡಿಟಿಂಗ್ ಸ್ವಲ್ಪ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು. Thank you. Bye bye. Bye bye. Tata.